ಎನ್ನ ಜಾಗಡಿ ಯಾನ ಮನಪುನ ಕಟ್ಟ ಎನ್ನ ಕರೆಕ್ಟ್ ಡಾಕ್ಯುಮೆಂಟ್ಸ್ ತೊಗೊಂಬರಲಿ ಅವರು. ನಮ್ಮದು ಜಾಗ ನಮಗೆ ಸಿಗಲೇಬೇಕು. ತೆಕ್ಕಾರಿನ ಗ್ರಾಮ ಪಂಚಾಯತ್ ಕಟ್ಟಡ ಯಾರಿಗೆ ಸೇರಿದ್ದು ಅನ್ನುವಂಥದ್ದು ಪ್ರಶ್ನೆ ಆಗಿತ್ತು. ಯಾಕೆಂತಂದ್ರೆ 2022 ಮಾರ್ಚ್ 3ನೇ ತಾರೀಕು ಸುದ್ದಿ ನ್ಯೂಸ್ ಒಂದು ವರದಿಯನ್ನ ಮಾಡುತ್ತೆ. ಇದೇ ಕಟ್ಟಡದಲ್ಲಿ, ಈಗ ನೀವು ನೋಡ್ತಾ ಇರುವಂತಹ ಕಟ್ಟಡದಲ್ಲಿ 2022 ಮಾರ್ಚ್ 3ರಂದು ಸುದ್ದಿ ನ್ಯೂಸ್ ಮಾಡಿದಂತಹ ವರದಿಯ ಸಂದರ್ಭದಲ್ಲಿ ಅಲ್ಲೊಂದು ಬೋರ್ಡ್ ಬಿದ್ದಿತ್ತು, ಯಮುನಾ ನಿವಾಸ ಅನ್ನುವಂಥದ್ದು. ಜೊತೆಗೆ ಯಮುನಾ ಅನ್ನುವಂತಹ ತೆಕ್ಕಾರು ಗ್ರಾಮ ಪಂಚಾಯತ್ನ ಸದಸ್ಯರು ಅದರ ಒಳಗಡೆ ಕೂತಿದ್ರು. ಅವರು ಅಲ್ಲಿ ಅಡಿಗೆ ಮಾಡ್ತಾ ಇದ್ರು, ಅಲ್ಲಲ್ಲಿ ವಾಸವನ್ನ ಮಾಡ್ತಾ ಇದ್ರು. ಇದು ವ್ಯಾಜ್ಯ, ಈ ಒಂದು ಕೋರ್ಟಿನಲ್ಲಿ ವ್ಯಾಜ್ಯ ಇತ್ತು ಅಥವಾ ಕೋರ್ಟ್ನಲ್ಲಿ ಈ ಜಾಗದ ವಿಚಾರದಲ್ಲಿ ಅವ್ರಿಗೆ ಸೇರಿದ ಜಾಗ ಅಂತ ಅವರು ವಾದ ಮಾಡ್ತಿದ್ರು, ಗ್ರಾಮ ಪಂಚಾಯತ್ ಸೇರಿದ ಜಾಗ ಅಂತ ಗ್ರಾಮ ಪಂಚಾಯತ್ನವರು ವಾದವನ್ನ ಮಾಡ್ತಾ ಇದ್ರು. ಇಲ್ಲಿ ಎರಡೂ ಕಡೆಯಿಂದಲೂ ಕೂಡ ವಾದ ಮತ್ತು ಪ್ರತಿವಾದಗಳಾಗ್ತಾ ಇತ್ತು. ಈಗ ಈ ಒಂದು ಗ್ರಾಮ ಪಂಚಾಯತ್ ತೆಕ್ಕಾರಿನ ವ್ಯಾಪ್ತಿಗೆ ಇದನ್ನು ಒಳಪಡಿಸಲಾಗಿದೆ. ಯಾಕೆಂತಂದ್ರೆ ಅದು ನ್ಯಾಯಾಲಯದ ತೀರ್ಪು ಹಾಗೆ ಬಂದಿದೆ ಅನ್ನುವಂಥದ್ದು. ಜೊತೆಗೆ ಫೆಬ್ರವರಿಲಿ ಇಂಥದ್ದೊಂದು ತೀರ್ಪು ಹೊರಬಿದ್ದಿರುವಂಥದ್ದು. ಇವತ್ತು ತೆಕ್ಕಾರು ಗ್ರಾಮ ಪಂಚಾಯತ್ನ ಅವರಿಗೆ ಅವ್ರ ಅಧೀನಕ್ಕೆ ಅದನ್ನು ನೀಡಲಾಗಿದೆ. ಈಗಾಗಲೇ ಅದರಲ್ಲಿ ಕೆಲಸ ಕಾರ್ಯಗಳು ಆರಂಭವಾಗಿದೆ. ಅದರದ್ದು ಕ್ಲೀನಿಂಗ್ ಕೆಲಸ ಇರ್ಬೋದು, ರಿಪೇರಿ ಕೆಲಸ ಇರ್ಬೋದು, ಸುತ್ತಲಿನ ಕಳೆಗಿಡಲನ್ನ ಕೀಳುವಂತದ್ದು ಇರ್ಬೋದು, ಎಲ್ಲವೂ ಕೂಡ ಆರಂಭವಾಗಿದೆ. ಅದರ ಜೊತೆಗೆ ಪೊಲೀಸ್ ಭದ್ರತೆಯೊಂದಿಗೆ ಕೆಲಸ ಕಾರ್ಯಗಳನ್ನ ಆರಂಭಿಸಲಾಗಿದೆ. ಯಾಕೆಂತಂದ್ರೆ ಜಾಗದ ವಿವಾದ, ಏನಾದ್ರೂ ಗಲಾಟೆಗಳು ಆಗಬಹುದು ಅನ್ನುವಂತಹ ಹಿನ್ನೆಲೆಯಲ್ಲಿ ಅಥವಾ ಮುನ್ನೆಚ್ಚರಿಕಾ ಕ್ರಮವಾಗಿ ಪೊಲೀಸ್ ಭದ್ರತೆಯಲ್ಲಿ ಈಗಾಗಲೇ ಕೆಲಸ ಕಾರ್ಯಗಳು ಆರಂಭವಾಗಿರುವಂತದ್ದು. ಇದು ನೋಡಿ, ಈಗ ಆ ಒಂದು ಅವತ್ತು ವಿವಾದಿತವಾಗಿದ್ದಂತಹ ಜಾಗ ಈಗ ಹೇಗಿದೆ ಅನ್ನುವಂತ ನಿಮಗೆ ತೋರಿಸ್ತಾ ಇದ್ದೀವಿ. ಪಂಚಾಯತ್ ಆಡಳಿತ ಮಂಡಳಿಯ ವಿವರ ಎಲ್ಲವನ್ನು ಕೂಡ ಅದರಲ್ಲಿ ಹಾಕಲಾಗಿದೆ. ಆ ಆಡಳಿತ ಮಂಡಳಿಯಲ್ಲಿ ಸದಸ್ಯರಾಗಿ ಇರುವವರು ಕೂಡ ಇಲ್ಲಿ ವಿವಾದದ ಕೇಂದ್ರ ಬಿಂದು. ಯಾಕಂದ್ರೆ ಅವರು ಅಲ್ಲಿ ತನ್ನ ಜಾಗ ಅನ್ನುವಂತ ಹೇಳ್ತಾ ಇದ್ರು ಯಮುನಾರವರು. ಅವರು ಈ ಒಂದು ಗ್ರಾಮ ಪಂಚಾಯತ್ ಸದಸ್ಯರು ಕೂಡ ಹೌದು. ಇದೀಗ ಕೋರ್ಟ್ ನಲ್ಲಿ ಹೀಗೆ ಆಗಿದೆ ಅನ್ನುವಂಥದ್ದನ್ನ ಹೇಳ್ತಾ ಇದ್ರು. ನೋಡುವ, ಇಲ್ಲಿ ಈ ಹಿಂದಿನ ಗ್ರಾಮ ಪಂಚಾಯತ್ ಅಧ್ಯಕ್ಷರು, ಈಗಿನ ಅಧ್ಯಕ್ಷರು ಮತ್ತು PDO ಅವರನ್ನ ಮಾತಾಡಿಸುವ. ಈ ಬಗ್ಗೆ ಮಾತನಾಡೋದಕ್ಕೆ ನಮ್ಮ ಜೊತೆಗೆ ಅಧ್ಯಕ್ಷರಿದ್ದಾರೆ. ನಮಸ್ತೆ ಮೇಡಮ್, ನಿಮ್ಮ ಹೆಸರು? ನಮ್ಮ ಹೆಸರು ಅಯ್ಯನತ್. ಎಲ್ಲ ಪಂಚಾಯತ್ ತೆಕ್ಕಾರ್ ಪಂಚಾಯತ್ ಅಧ್ಯಕ್ಷರು. ಹೇಗೆ ಈಗ ನಿಮ್ಮ ವ್ಯಾಪ್ತಿಗೆ ಅಥವಾ ನಿಮ್ಮಕ್ಕೆ ಒಳಪಟ್ಟಂಗೆ ಒಂದು ತೀರ್ಪು ಬಂದಿದೆ. ಈಗ ನಿಮಗೆ ಗ್ರಾಮ ಪಂಚಾಯತ್ ತೆಕ್ಕಾರ್ ಅಂತ ಬೋರ್ಡ್ ಕೂಡ ಹಾಕಿದ್ರೆ ಏನ್ ಹೇಳ್ತೀರಿ? ಅವರು ಮಾಜಿ ಮಾತನಾಡ್ತಾರೆ. ಅವರೇ ಅವ್ರು ಮಾತಾಡ್ತಾರೆ. ಓಕೆ ಸರ್, ಈಗ ನಿಮ್ಮ ಅಧೀನಕ್ಕೆ ತೆಕ್ಕಾರ್ ಗ್ರಾಮ ಪಂಚಾಯತ್ ಅಧೀನಕ್ಕೆ ಬಂದಿದೆ. ಏನಾಗಿತ್ತು ಕೇಸು? ಇದಂದ್ರೆ ನಮಗೆ 2019ರಲ್ಲಿ ನಮಗೆ ಅವತ್ತಿನ ತಹಸೀಲ್ದಾರ್ ನಮಗೆ ಪಹಣಿ ಮಾಡಿ ಕೊಟ್ಟಿದ್ರು 20 ಸೆನ್ಸ್ ಜಾಗ ಇದಕ್ಕೆ. ತದನಂತರದಲ್ಲಿ ನಾವು ಇಲ್ಲಿ ಶಿಲಾನ್ಯಾಸ ಮಾಡಿ ಗ್ರಾಮ ಪಂಚಾಯತ್ನ ಕಾರ್ಯಾಲಯದ ಕಟ್ಟಡವನ್ನು ನಿರ್ಮಾಣ ಮಾಡ್ತಾ ಇದ್ದೆವು. ಅಂದರೆ ನರೇಗಾದಲ್ಲಿ 20 ಲಕ್ಷ ಮತ್ತು ಸರ್ಕಾರದ 20 ಲಕ್ಷ, ಒಟ್ಟು 40 ಲಕ್ಷ ಅನುದಾನದಲ್ಲಿ ಇಲ್ಲಿ ಒಳ್ಳೆಯ ಒಂದು ಕಟ್ಟಡ, ಯೋಗ್ಯ ರೀತಿಯ ಕಟ್ಟಡವನ್ನು ಇಲ್ಲಿ ನಿರ್ಮಾಣ ಮಾಡಿದ್ದೇವೆ. 2022ವರೆಗೆ ಯಾರು ಕೂಡ ಇದರ ಬಗ್ಗೆ ಯಾವುದು ಚಕರ ಎತ್ತಲಿಲ್ಲ, ನಮ್ಮದೇ ಅಂತ ಹೇಳಿಲ್ಲ. ನಮ್ಮಲ್ಲಿ ಪಹಣಿ ಇತ್ತು, ಸರ್ಕಾರದ ಆದೇಶ ಇತ್ತು, ಸರ್ಕಾರದ ಏನು ಗೈಡ್ಲೈನ್ಸ್ ಏನುಂಟು ಅದರ ಪ್ರಕಾರವಾಗಿ ನಾವು ಕಟ್ಟಡವನ್ನು ನಿರ್ಮಾಣ ಮಾಡಿದೆವು. ತದನಂತರ ನಮ್ಮ ಗ್ರಾಮ ಪಂಚಾಯತ್ ಸದಸ್ಯ ಯಮುನಾರವರು ಏಕೇಕಿ ಬಂದು ಇಲ್ಲಿ ಬೇಲಿಯನ್ನು ತಡೆ ಒಡ್ಡಿ ಕಟ್ಟಡದೊಳಗೆ ಕೂತ್ಕೊಂಡು ನನ್ನ ಕಟ್ಟಡ ಅಂತ ವಾದಿಸಲಿಕ್ಕೆ ಸ್ಟಾರ್ಟ್ ಮಾಡಿದರು. ನಾವು ಏನು ಅವರಲ್ಲಿ ಆ ಕಟ್ಟಡದ ಬಗ್ಗೆ ಏನು ಕೂಡ ಅವರಲ್ಲಿ ನಾವೇನು ಜಗಳಕ್ಕೆ ಏನೂ ಹೋಗಲಿಲ್ಲ. ಅವತ್ತಿನ ಬಾಡಿ ಆಗಲಿ, ನಮ್ಮ ಪಂಚಾಯತ್ PDO ಆಗಲಿ, ಯಾರು ಕೂಡ. ನಾವು ನೇರವಾಗಿ ಪೊಲೀಸ್ ಇಲಾಖೆಯನ್ನು ಸಂಪರ್ಕಿಸಿ. ಆಗ ಅಲ್ಲಿ ನಮ್ಮ ಅವತ್ತಿನ DSP ಅವರು ಹೇಳಿದರು, ಇದು ಸಿವಿಲ್ ಮ್ಯಾಟ್ರ್ ಬರುವುದರಿಂದ ನೀವು ಎರಡು ಕಡೆಯವರು ಕೂಡ ಈ ಕಟ್ಟಡದೊಳಗೆ ಪ್ರವೇಶ ಮಾಡೋದು ಬೇಡ ಅಂತ ಹೇಳಿದಾಗ ನಾವು ಕಾನೂನಿಗೆ ಗೌರವ ಇಟ್ಟು ಪ್ರವೇಶ ಆಗಲಿಲ್ಲ. ತದನಂತರದಲ್ಲಿ ನಾವು AC ಕೋರ್ಟಿಗೆ ಹೋದೆವು. AC ಕೋರ್ಟಿಗೆ ಹೋದಾಗ ಜಾಗ ಅವ್ರದ್ದಲ್ಲ, AC ಕೋರ್ಟಲ್ಲಿ ಕೂಡ ನಮಗೆ ಆಗಿ ಬಂತು. ತದನಂತರದಲ್ಲಿ ಅವರು DC ಕೋರ್ಟಿಗೆ ಹೋದರು. DC ಕೋರ್ಟಲ್ಲಿ ಕೂಡ ಗ್ರಾಮ ಪಂಚಾಯತಿನ ಸರದಿಯಲ್ಲಿ ಇರುವಂಥ ಕಟ್ಟಡ ಅಂತ ಹೇಳಿ ನಮಗೆ ಆದೇಶ ಆಯಿತು. ಆದೇಶ ಆದದ್ದು ಕಳೆದ 2024 ಫೆಬ್ರವರಿಯಲ್ಲಿ. ನಮಗೆ ಹ್ಯಾಂಡ್ ಓವರ್ ಆದದ್ದು 31/5/2024ರಲ್ಲಿ ಗ್ರಾಮ ಪಂಚಾಯತಿಗೆ PDO ಅವರಿಗೆ ಹ್ಯಾಂಡ್ ಓವರ್ ಆಗಿ ಸಿಕ್ತು. ತದನಂತರದಲ್ಲಿ ಇವತ್ತು ನಾವು ಇದರ ಕೆಲಸವನ್ನು ಎಲ್ಲ ಇಲಾಖೆಯ ಮುಖಾಂತರ ತಿಳಿಸಿಕೊಂಡು ನಮ್ಮ ಸಂಬಂಧಪಟ್ಟ ಜಿಲ್ಲಾ ಪಂಚಾಯತಿಗೆ, ತಾಲೂಕು ಪಂಚಾಯತಿಗೆ, ಆರಕ್ಷಕ ಠಾಣೆಗೆಲ್ಲ ಸಂಬಂಧಿಸಿದ ನ್ಯೂಸ್ಗಳನ್ನೆಲ್ಲ ಕೊಟ್ಟುಕೊಂಡು ನಾವು ಇವತ್ತು ಕೆಲಸ ಒಳ್ಳೆಯ ರೀತಿಯಲ್ಲಿ ಶಾಂತಿಯುತವಾಗಿ ಇವತ್ತು ಕೆಲಸ ಮಾಡಿದ್ದೇವೆ. ಯಾರು ಕೂಡ ಇದಕ್ಕೆ ತಡೆಯನ್ನು ಒಡ್ಡಿಲ್ಲ. ಏನು ಕೆಲಸ ಅಂದರೆ ಇಲ್ಲಿ ಗಿಡಗಂಟಿಗಳೆಲ್ಲ ಬೆಳೆದಿತ್ತು, ಮತ್ತು ಸ್ವಚ್ಛತೆ ಮಾಡ್ತಾ ಇದೆ. ಮತ್ತು ನಾವು ಪಂಚಾಯತಿನ ಬಾಡಿ ಮತ್ತು ಎಲ್ಲ ಚೇರ್ ಎಲ್ಲ ತಂದು ಇಲ್ಲಿ ನಾವು ಇನ್ನು ಮುಂದಕ್ಕೆ ಕಾರ್ಯನಿರ್ವಹಣೆ, ಪಂಚಾಯತಿನ ಎಲ್ಲ ಕಾರ್ಯಕಲಾಪಗಳನ್ನು ಇಲ್ಲೇ ಮಾಡುವುದಂತೇಳಿ ನಾವು ನಿರ್ಣಯ ಮಾಡಿದ್ದೇವೆ ಮೊನ್ನೆ ಸಾಮಾನ್ಯ ಸಭೆಯಲ್ಲಿ. ಅದೇ ರೀತಿಯಲ್ಲಿ ಮುಂದಿನ ದಿನಗಳಲ್ಲಿ, ಅಂದರೆ ನಾಳೆ ರಜೆ ಇರ್ತದೆ, ಸೋಮವಾರದಿಂದ ಇಲ್ಲೇ ನಾವು ಎಲ್ಲ ಕಾರ್ಯಚಟುವಟಿಕೆ ಇಲ್ಲೇ ನಾವು ಪ್ರಾರಂಭ ಮಾಡುವುದೆಂದು
ಅದರ ಬಗ್ಗೆ ನಿರ್ಣಯ ಮಾಡಿಕೊಂಡು ನಾವು ಕೆಲಸ ಕಾರ್ಯವನ್ನು ಇಲ್ಲಿ ಮಾಡ್ತೇವೆ. ಈಗ ಇರುವಂಥ ಕಟ್ಟಡ ಬಾಡಿಗೆ ಕಿರಿದಾದ ಕಟ್ಟಡ, ಅದರಲ್ಲಿ ಯಾರಿಗೂ ಕೂಡ ಸಿಬ್ಬಂದಿ ವರ್ಗದವರಿಗೆ ಒಂದು 2-3 ಜನ ಕೂರ್ಲಿಕ್ಕೆ ಕೂಡ ಸಾಧ್ಯವಿಲ್ಲದಂಥ ಪರಿಸ್ಥಿತಿಯಾಗಿದೆ. ಅದರಿಂದ ಬೇರೆ ಎಲ್ಲ ಕಡೆಯಲ್ಲಿ ನಾವು ನೋಡಿದೆವು, ಎಲ್ಲೂ ಕೂಡ ಒಂದು ಕಟ್ಟಡ ಸಿಕ್ಕಲಿಲ್ಲ. ಅದೇ ನಮ್ಮ ಕಟ್ಟಡ ನಮಗೆ ಸರ್ಕಾರ ಕೊಟ್ಟಂಥ ಕಟ್ಟಡ, ಇದು ಎಲ್ಲರ ಸೊತ್ತು. ಒಬ್ಬರದ್ದು ನಮ್ಮದು ಪಂಚಾಯತ್ ಸದಸ್ಯರೆಲ್ಲ ತೆಕ್ಕಾರಿನ 5,500 ಜನಸಂಖ್ಯೆ ಇರುವ ಎಲ್ಲ ನಾಗರಿಕರ ಸೊತ್ತು ಇದೊಂದು ಗ್ರಾಮ ಪಂಚಾಯತ್. ಅದರಿಂದಾಗಿ ಈ ಗ್ರಾಮ ಪಂಚಾಯತ್ ಇದೇ ಕಟ್ಟಡದಲ್ಲಿ ಈಗ ಭಾಗ 70% ಕೆಲಸ ಆಗಿದೆ. ಇದೇ ಕಟ್ಟಡದಲ್ಲಿ ನಾವು ಮುಂದಿನ ದಿನಗಳಲ್ಲಿ ಕಾರ್ಯನಿರ್ವಹಣೆ ಮಾಡ್ತೇವೆ. ಇದರಲ್ಲಿ ಈಗ ನೀವು ಕಡತವನ್ನು ಇಡೋದು ಅಥವಾ ಇದರಲ್ಲಿ ಕಾರ್ಯನಿರ್ವಹಿಸೋದು ಎಷ್ಟು ಸೇಫ್? ಅಲ್ಲ, ಇದಕ್ಕೆ ಬೇಕಾದಂಥ ನಾವು ಕಿಟಕಿ ದಾರಂದವನ್ನು ಇವತ್ತೇ ಇಡ್ತೇವೆ ಅಂತ ನಿರ್ಣಯ ಮಾಡಿದ್ದೇವೆ. ಇಟ್ಕೊಂಡು ಒಳ್ಳೆಯ ಭದ್ರತೆಯನ್ನು ಮಾಡಿಕೊಂಡು ನಾವು ಅದರಲ್ಲಿ ಕೆಲಸ ನಿರ್ವಹಣೆ ಮಾಡ್ತೇವೆ. ಉಳಿದ ಕಾಮಗಾರಿ ಇವತ್ತು ಆಗ್ತದೆ, ಯಾಕಂದ್ರೆ ಕಿಟಕಿ ಇಡ್ತೇವೆ ಅಂತ ಹೇಳಿ ಮಾಡಿದ್ದೇವೆ. ಕಿಟಕಿ ಮತ್ತು ಶಟರ್ ಎಲ್ಲ ಇಟ್ಕೊಂಡು ಇದರಲ್ಲೇ ಕಾರ್ಯನಿರ್ವಹಿಸುವ ಹಾಗೆ ಮಾಡ್ತೇವೆ. ಹಾಗೆ ಮಾಡ್ತೇವೆ. ಇದರ ಉಳಿದ ಕಾಮಗಾರಿ ಯಾವಾಗ? ಕಾಮಗಾರಿಯನ್ನು ತ್ವರಿತಗತಿಯಲ್ಲಿ ನಾವು ಸ್ಟಾರ್ಟ್ ಮಾಡ್ತೇವೆ. ಗುತ್ತಿಗೆದಾರರು ಇದರ ಕೆಲಸವನ್ನು ಕೈಗೆ ಎತ್ತಿಕೊಳ್ತೇನೆ ಅಂತ ಹೇಳಿ ಭರವಸೆ ಕೊಡ್ತೇವೆ. ಮುಂದಿನ ದಿನಗಳಲ್ಲಿ ಅತಿ ಶೀಘ್ರದಲ್ಲಿ ಮಾಡ್ತೇವೆ. ಅವರು ಏನಾದ್ರು ಇವತ್ತು ಕೆಲಸ ಆರಂಭದ ಟೈಮಲ್ಲಿ ಏನಾದ್ರು ಬಂದಿದ್ರಾ? ಯಾರು? ಈ ಯಮುನವರು ಬಂದಿದ್ರು. ಅವ್ರು ಏನು ನಮಗೆ ತಡೆ ಒದ್ದಲಿಲ್ಲ. ನಾವು ಹೇಳಿದ್ರು, ನಿಮ್ದೇನಾದ್ರು ಆಕ್ಷೇಪ ಇದ್ರೆ ಕೋರ್ಟಲ್ಲಿ ಏನು ಸ್ಟೇ ಇದ್ರೆ ತನ್ನಿ, ನಾವು ಮುಟ್ಟುವುದಿಲ್ಲ. ನಾವು ಕಾನೂನಿಗೆ ಯಾವತ್ತೂ ಕೂಡ ಗೌರವ ಕೊಡ್ತೇವೆ, ಕೋರ್ಟಿಗೆ ಕಾನೂನಿಗೆ ಎಲ್ಲಕ್ಕೆ ಗೌರವ ಕೊಡ್ತೇವೆ ಅಂತ ಹೇಳಿದ್ದೇವೆ. ನಾವು ಅವರಲ್ಲಿ ಏನು ಕೂಡ ಮಾತಾಡಲಿಲ್ಲ. ಅವರು ಕೂಡ ಒಬ್ಬ ಜವಾಬ್ದಾರಿಯುತ ಗ್ರಾಮ ಪಂಚಾಯತ್ ಸದಸ್ಯರು. ಅವರು ಕೂಡ ಅವ್ರಿಗೆ ಕೂಡ ಜವಾಬ್ದಾರಿ ಇದೆ. ಅವರು ಕೂಡ ಬೇರೆ ಅಲ್ಲ. ನಾವು 9 ಜನ ಸದಸ್ಯರು ಒಟ್ಟಿಗೆ ಒಗ್ಗಟ್ಟಿನಲ್ಲಿ ತೆಕ್ಕಾರಿನ ಸಮಗ್ರ ಅಭಿವೃದ್ಧಿಗೆ ದೂರದೃಷ್ಟಿಯನ್ನು ಇಟ್ಟುಕೊಂಡು ಆಯ್ಕೆಯಾಗಿ ಬಂದವರು ನಾವು. ಈಗ ಇವತ್ತಿಂದ ಗ್ರಾಮ ಪಂಚಾಯತ್ ತೆಕ್ಕಾರ್ ಇಲ್ಲಿಗೆ ಶಿಫ್ಟ್ ಆಗ್ತದೆ. ಅಧ್ಯಕ್ಷರ ಅನುಮತಿಯೊಂದಿಗೆ ಎಲ್ಲ ಸದಸ್ಯರ ಬಹುಮತದೊಂದಿಗೆ ನಾವು ಇಲ್ಲಿ ಪ್ರಾರಂಭ ಮಾಡ್ತೇವೆ. ಇದು ಇವರ ಮಾತು. ಏನು ಅಂತಂದ್ರೆ ಈ ಕಟ್ಟಡ ಬಹಳ ವಿವಾದಿತ ಕಟ್ಟಡ ಆಗಿತ್ತು. ಜೊತೆಗೆ ಇವತ್ತು ಅದನ್ನ ತೆರವುಗೊಳಿಸಿದ್ದಾರೆ. ಅಂದ್ರೆ ಈ ಹಿಂದೆ ಯಾರಲ್ಲಿದ್ರು ಅವರನ್ನು ತೆರವುಗೊಳ್ಳಬೇಕು ಅನ್ನುವಂತಹ ರೀತಿಯಲ್ಲಿ ಆದೇಶ ಆಗಿತ್ತು ಕೋರ್ಟ್ನಲ್ಲಿ. ಅದಾದ ನಂತರ ಈಗ ಇಲ್ಲಿ ಗ್ರಾಮ ಪಂಚಾಯತ್ ತೆಕ್ಕಾರು ಅಂತ ಬೋರ್ಡ್ ಹಾಕಿದ್ದಾರೆ. ನಾಳೆ ಅಂದ್ರೆ ಮುಂದಿನ ಸೋಮವಾರದಿಂದಲೇ ತೆಕ್ಕಾರು ಗ್ರಾಮ ಪಂಚಾಯತ್ ಇಲ್ಲಿ ಕಾರ್ಯನಿರ್ವಹಿಸ್ತದೆ ಅನ್ನುವಂಥದ್ದನ್ನ ಮಾಜಿ ಅಧ್ಯಕ್ಷರ ಮುಖಾಂತರ ಇಲ್ಲಿ ನಮ್ಮ ಜೊತೆಗೆ ಮಾತನಾಡಿದ್ದಾರೆ. ಜೊತೆಗೆ ಈ ಒಂದು ಕಟ್ಟಡದ ವಿವಾದಿತ ಕಟ್ಟಡದ ಬಗ್ಗೆ ಈ ಹಿಂದೆ ಅಲ್ಲಿ ಬೋರ್ಡ್ ಹಾಕಿದ್ದವರು ಅಥವಾ ವಾದ ಮಾಡ್ತಾ ಇದ್ದವರು ಅವ್ರು ಏನ್ ಹೇಳ್ತಾರೆ ಅಂತ ಕೇಳುವ. ಈ ಬಗ್ಗೆ ಯಮುನರವರು ನಮ್ಮ ಜೊತೆಗೆ ಮಾತನಾಡ್ಲಿಕ್ಕೆ ಸಿಕ್ಕಿದ್ದಾರೆ. ಮೇಡಮ್, ಈಗ ತೆಕ್ಕಾರು ಗ್ರಾಮ ಪಂಚಾಯತ್ ಅಂತ ಹೇಳುವಂತ ಬೋರ್ಡ್ ಹಾಕಿದ್ದಾರೆ, ಏನ್ ಹೇಳ್ತೀರಿ? ದಾದಾನ್ ಪರೀರ್ ಯಾನು ಯಮುನಾ ನಿವಾಸ ಬೋರ್ಡ್ ಪಾಡ್ದಿತ್ತೆ. ಅವೇನಾಗ್ಲು ಪರ್ತದು ದೆತ್ತದು ರಾತ್ರಿ ಕಂಡದು ಕೊನೆಯರು ಇತ್ತೆ ಇನಿ ಪತ್ತದು ಆ ಎಂಕ್ಲಿನ ಸ್ವಾಧೀನ ಇತ್ತನಾಗ ಬಿಲ್ಡಿಂಗ್ ನಾಗ ಪೂರ ಪೊಡಿ ಮಂತದು ಬೇಲಿ ದೆತ್ತದು ಹಗಲ ಸ್ವಾಧೀನ ಮನ್ಪೇರಂತ ತೂಪೇರು ಅವು ಎನ್ನ ಸ್ವಾಧೀನ ಅವಳು ಜ್ಞಾನ ತೂಪಲೆ ಎನ್ನ ಜಾಗ ಎಂಕ್ ಕೊರ್ದು ಸಾಧಾರಣ 10-30 ವರ್ಷ ಆತ ನಾವು DC ವಾರ್ಡೈನ ಜಾಗವು ಅವು ಎಂಕಿತಿ ಕೂಡ ತಂದೆ ಬುಕರೆ ಗೊರ್ರಾದಿ ಎಂಗ್ಳು ಬೆಂಗಳೂರು ಪಾಡ್ದಾಕಿಸ್ ಆ ಬೆಂಗಳೂರು ಬತ್ತನೇ ಅಂದಾಕ್ಲೆ ಎಂಗ್ಲಿನ ಜಾಗ ಪೊಡಿ ಮಂತದು ವ್ಯವಸ್ಥೆ ಮಂತ ಬೈರಾಗಲ್ಲ ಅನು ಐನೊಬ್ಬ ಲೈಫ್ ಹೋಗ್ಯಾರ ನಂಬರ್ ಪಿಚ್ಚರಾಗಲ್ಲ ಎಂಕ ಆ ಜಾಗ ಎಂಕ ತಿಕ್ಕೋಡು ಬೆಂಗಳೂರು ಕೇಸ್ ಉಂಟು ಬೆಂಗಳೂರದಾಗಲೇ ಅಂತ ಕುರುಡೆ ಆತೆ ಕೋರ್ಟುಡು ಅಕ್ಲೆಗೆ ಆತನಿಗೆ ಆಕ್ಲೆ ಕೋರ್ಡು ಅಂಡ ಬೊಕ್ಕಡಿದ್ದೆಲ್ಲ ಕೋರ್ಡು ಮಂತನೆ ಜಾಗ ಇಂಕಿಪ್ಪ ಮಂತನತ್ತ ಎಂಗ್ಲಿ ಏಪ ಸಹ DC ವಾರ್ಡೈನ ಜಾಗವು ದರ್ಖಾಸ್ತನ್ನು ಕೊಡ್ತಾನೆ ಎಂಗ್ ಮುಜಿ ಜೋಕ್ಲು ಆ ಮುಜಿ ಜೋಕ್ಲು ಗುಳುನೆ ಅವಳು ಎಂಗ್ಲಿ ಗೌರ್ಮೆಂಟ್ ಕೊಡ್ದು ಜಾಗನ ಫಿರ DC ತೆತ್ತಂದ ಅಂಡ ಅಂಚ ಆತೆ. 2 ವರ್ಷಗಳಿಂದ ಬಹಳ ಕಗ್ಗಂಟಾಗಿತ್ತು. ಯಾರಿಗೆ ಈ ಕಟ್ಟಡ ಅನ್ನುವಂಥದ್ದು ಬಹಳ ಒಂದು ರೀತಿಯಲ್ಲಿ ಗೊಂದಲ ಇತ್ತು. ಜೊತೆಗೆ ಸಾರ್ವಜನಿಕರಲ್ಲಿಯೂ ಕೂಡ ಪ್ರಶ್ನೆಯ ಆಗಿತ್ತು. ಹೌದಾ ಇದು ಗ್ರಾಮ ಪಂಚಾಯತ್ದು ಅಥವಾ ಹೌದಾ ಇದು ಯಮುನಾರವ್ರದ್ದು ಅನ್ನುವಂಥ ಪ್ರಶ್ನೆ ಆಗಿತ್ತು. ಆ ಪ್ರಶ್ನೆಗೆ ಈಗ ಉತ್ತರದ ರೂಪದಲ್ಲಿ ಸಿಕ್ಕಿದೆ. ಮುಂದೆಯೂ ಕೂಡ ಏನಾದರೂ ಕಾನೂನು ಹೋರಾಟ ನಡೆಯುತ್ತೋ ಗೊತ್ತಿಲ್ಲ. ಆದರೆ ಸದ್ಯಕ್ಕಂತೂ ಈ ಕಟ್ಟಡ ಗ್ರಾಮ ಪಂಚಾಯತ್ ತೆಕ್ಕಾರ್ನ ಅಧೀನಕ್ಕೆ ಬಂದಿದೆ. ಗ್ರಾಮ ಪಂಚಾಯತ್ ತೆಕ್ಕಾರು ಅನ್ನುವಂತಹ ಬೋರ್ಡ್ ಬಿದ್ದಿದೆ. ಸೋಮವಾರದಿಂದ ಗ್ರಾಮ ಪಂಚಾಯತ್ ತೆಕ್ಕಾರ್ನ ಕಾರ್ಯ ಚಟುವಟಿಕೆಗಳು ಇಲ್ಲೇ ಆರಂಭವಾಗುತ್ತೆ ಅನ್ನುವಂಥದ್ದು ಈಗಿರುವಂತಹ ನ್ಯೂಸ್. ಮನೀಶ್ ಮತ್ತು ಪಂಚೇಶ್ ಕೆ ಚಾರ್ಮಾಡಿ ಜೊತೆಗೆ ದಾಮೋದರ ತಂಡೋಲೆ, ಸುದ್ದಿ ನ್ಯೂಸ್, ತೆಕ್ಕಾರು.